ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಇಲ್ಲವೇ ಪಾರ್ಥಸಾರಥಿ ಎಂಬ ಸ್ವಯಂ ಘೋಷಿತ ದೇವಮಾನವನ ಮೇಲೆ 16 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಎಫ್ಐಆರ್ ಬೀಳುತ್ತಲೇ ಆತ ದೆವ್ವಮಾನವನಾಗಿ ಪರಾರಿಯಾಗಿದ್ದಾನೆ. ದಿಲ್ಲಿಯ ವಸಂತ ಕುಂಜ್ ಇನ್ಸ್ಟಿಟ್ಯೂಟ್ ನಿರ್ವಹಣೆ ಸ್ವಯಂ ಘೋಷಿತ ಚೈತನ್ಯಾನಂದ ಸರಸ್ವತಿ ಕೈಯಲ್ಲಿತ್ತು. ಈತ ನಿರ್ದೇಶಕ ಮಂಡಳಿಯ ಸದಸ್ಯನಾಗಿದ್ದ. ದಿಲ್ಲಿ ಪೊಲೀಸರ ಬಗೆಗೆ ಈ ಸ್ವಾಮಿ ನಿರ್ವಾಹಕನ ಬಗೆಗೆ ದೂರುಗಳು ಮೇಲಿಂದ ಮೇಲೆ ಬಂದವು. ಪೊಲೀಸರು ತನಿಖೆ ನಡೆಸಲಾಗಿ ನಾನಾ ಮಾರ್ಗದಿಂದ ಆತನು 16 ಮಂದಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಟ್ಟಿರುವುದು ಕಂಡುಬಂದಿದೆ. ಪೊಲೀಸರು ಮೊದಲ ಮಾಹಿತಿ ವರದಿ ಎಫ್ಐಆರ್ ಸಲ್ಲಿಸುತ್ತಲೇ ಈತನು ಓಡಿ ಹೋಗಿದ್ದಾನೆ. ಪೊಲೀಸರು ಬಲೆ ಬೀಸಿ ಹುಡುಕುತ್ತಿದ್ದಾರೆ. ವಸಂತ್ ಕುಂಜ್ ನಾರ್ತ್ ಪೊಲೀಸ್ ಠಾಣೆಗೆ ಆಗಸ್ಟ್ 4ರಂದು ಮೊದಲ ದೂರು ಬಂದಿತ್ತು. ಪೊಲೀಸರು ದೇವಮಾನವ ಎಂದು ಕ್ರಮ ತೆಗೆದುಕೊಂಡಿರಲಿಲ್ಲ. ಆದರೆ ಒಳ ತನಿಖೆ ಆರಂಭಿಸಿದ್ರು. ಈತ ಘೋರಮಾನವ ಎಂದು ತಿಳಿಯುತ್ತಲೇ ಪ್ರಕರಣ ದಾಖಲಿಸಿ ಎಫ್ಐಆರ್ ಹಾಕಿದ್ದಾರೆ. ಆರೋಪಿ ಸರಸ್ವತಿ ಪರಾರಿಯಾಗಿದ್ದಾನೆ. ಅಲ್ಲಿನ 32 ವಿದ್ಯಾರ್ಥಿನಿಯರಲ್ಲಿ 17 ಮಂದಿ ಈತ ಬಾಯಿಗೆ ಬಂದಂತೆ ಬೈಯುವುದಾಗಿಯೂ ದೂರಿದ್ದಾರೆ. ಈತನಿಗೆ ಸೇರಿದ ನಕಲಿ 39 UN1 ನಂಬರಿನ ವೋಲ್ವೋ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ.